ವೆಲ್ಕಮ್ ಬ್ಯಾಕ್ ವಿಜೆ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ ಕಂಟೆಂಟ್. ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರ್ಬೋದು. ಎಸ್, ಈಗ ಜಾತ್ರೆಗಳದ್ದೇ ಸೀಸನ್ ಆಗಿರೋದ್ರಿಂದ ಜಾತ್ರೆಗಳಿಗೆ ಹೋಗಬೇಕಾದ್ರೆ ನಾವು ತುಂಬ ಜನ ಹೇಳೋದುಂಟು ಏನಾದರೂ ತಿನ್ನುವನ ಅಂತ ಹೇಳುವಾಗಲೇ ತಟ್ಟಂತ ನಮಗೆ ನೆನಪಿಗೆ ಬರೋದೇ ಚರ್ಮುರಿ. ಸೊ ಚರ್ಮುರಿಯಲ್ಲಿ ಕೂಡ ವೆರೈಟಿ ಚರ್ಮುರಿಗಳಿವೆ. ಸೊ ಚರ್ಮುರಿ ಅಂತ ಹೇಳುವಾಗ ಎಲ್ಲಿ ತಿನ್ನೋದು, ಯಾವ ಶಾಪ್ನಲ್ಲಿ ಬೆಸ್ಟ್ ಅಂತ, ಅದರಲ್ಲೂ ಕೂಡ ಜಾತ್ರೆಯಲ್ಲೂ ಕೂಡ ಎಲ್ಲಿ ಚರ್ಮುರಿ ಬೆಸ್ಟ್ ಅಂತ ಹೇಳಿ ಹುಡ್ಕೊಂಡು ಹೋಗ್ತೇವೆ. ಆಗ ನಮಗೆ ಬೆಸ್ಟ್ ಚರ್ಮುರಿ ಅಂತ ಸಿಗೋದೇ ಪ್ರಭು ಚರ್ಮುರಿ. ಎಲ್ಲರ ಬಾಯಲ್ಲಿ ಕೇಳುವಂಥದ್ದು ನಾವು ಪ್ರಭು ಚರ್ಮುರಿಗೆ ಹೋಗಿ ತಿನ್ನುವನ ಅಂತ. ಸೊ ಪ್ರಭು ಚರ್ಮುರಿ ತಿಂತೇವೆ. ಸೊ ನೆಕ್ಸ್ಟ್ ನಮಗೆ ತಿನ್ನಬೇಕು ಅಂತ ಅನಿಸಿದ್ರೆ ನೆಕ್ಸ್ಟ್ ಜಾತ್ರೆಗೆ ಹೋಗೋದಾ? ಇಲ್ಲ. ಸೊ ಯಾವಾಗ ನಿಮಗೆ ಚರ್ಮುರಿ ತಿನ್ನಬೇಕು ಅಂತ ಅನಿಸುತ್ತೋ ಪ್ರಭು ಚರ್ಮುರಿಗೆ ಹೋಗಿ ಡೈರೆಕ್ಟಾಗಿ ತಿನ್ಬೋದು. ಯಾಕೆ ನನಗೆ ಅನಿಸುತ್ತೆ ಅಂತ ಹೇಳಿದರೆ, ನಿನ್ನೆ ಅಷ್ಟೇ ನಮ್ಮ ಆಫೀಸ್ನ ಕೆಳಗೇ ಪ್ರಭು ಚರ್ಮುರಿ ಇದೆ. ಸೊ ಅಲ್ಲಿಗೆ ಹೋಗಿ ವಿಸಿಟ್ ಮಾಡುವಾಗ ಚರ್ಮುರಿ ತುಂಬ ಟೇಸ್ಟಿಯಾಗಿತ್ತು. ಸೊ ಜಾತ್ರೆಯಲ್ಲಿ ತಿಂದಂಥ ಅನುಭವವೇ ಆಗಿತ್ತು. ಯಾಕೆ ಇದನ್ನು ವ್ಲಾಗ್ ಮಾಡಬಾರ್ದು ಅಂತ. ಅದರಲ್ಲೂ ಕೂಡ ಅವರು ಹೇಳ್ತಾಯಿದ್ರು, ಇವತ್ತು ಒಂದು ಸ್ಪೆಷಲ್ ಚರ್ಮುರಿ ಮಾಡ್ತಾ ಇದ್ದೇವೆ. ಸೊ ಯಾವ ಚರ್ಮುರಿ ಆಗಿರ್ಬೋದು ಅಂತ ನಿಮಗೆ ಯೋಚನೆ ಮಾಡ್ತಾಯಿದ್ರೆ, ಸೊ ಅದನ್ನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಅದೇ ರೀತಿ ಯಾವ ರೀತಿಯಾಗಿ ಚರ್ಮುರಿ ಮಾಡ್ತಾರೆ ಅವರು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಸ್, ಇನ್ನೊಂದು ಗುಡ್ ನ್ಯೂಸ್ ಇದೆ. ಏನಪ್ಪ ಅಂತ ಹೇಳಿದರೆ, ಕೈಯಲ್ಲಿ ನೋಡಿರ್ಬೋದು. ಸೊ ಏನಪ್ಪ ಅಂತ ಹೇಳಿದರೆ, ತುಂಬ ಜನ ಕೇಳಿದರು ನನಗೆ, ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬರ್ತಾ ಇದೆಯಾ ಅಂತ. ಸೊ ಮೊನ್ನೆ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಕ್ವೆಶನ್ ಹಾಕಿದ್ದೆ, ಆಸ್ಕ್ ಮೀ ಕ್ವೆಶನ್ ಅಂತ. ಸೊ ಕೆಲವೊಂದಿಷ್ಟು ಯಾವ ಕಂಟೆಂಟ್ ನೆಕ್ಸ್ಟ್ ಹಾಕ್ತೇನೆ ಅಂತ ಹೇಳಿದರು, ಅದಕ್ಕೂ ಕೂಡ ತುಂಬ ಜನ ಆನ್ಸರ್ ಮಾಡಿದ್ರಿ. ಸೊ ಆಗ ತುಂಬ ಜನ ಕೇಳಿದರು ನಿಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆಯಾ ಅಂತ. ಸೊ ಪೇಮೆಂಟ್ ಬರೋದಕ್ಕಿಂತ ಮುಂಚೆ ಈ ಒಂದು ಪೋಸ್ಟ್ ನಮ್ಮ ಅಡ್ರೆಸ್ಸಿಗೆ ಬರಬೇಕಾಗತ್ತೆ. ತುಂಬ ಜನರಿಗೆ ಗೊತ್ತಿರ್ಬೋದು, ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಯೂಟ್ಯೂಬ್ನವರು ಈ ಒಂದು ಪೋಸ್ಟನ್ನು ಕಳಿಸ್ತಾರೆ. ಇದರಲ್ಲಿ ಒಂದು 6 ನಂಬರ್ನ ಕೋಡ್ ಇರುತ್ತೆ. ಆ ಕೋಡನ್ನು ನಾವು ಅಡ್ರೆಸ್ ವೆರಿಫಿಕೇಷನ್ ಮಾಡುವಾಗ ಹಾಕಿದರೆ ನೆಕ್ಸ್ಟ್ ನಮಗೆ ಪೇಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಪೇಮೆಂಟ್ ಬರ್ತಾ ಇದೆ, ಆದರೆ ನನಗೆ ಅಕೌಂಟಿಗೆ ಬಿದ್ದಿಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಮೊನ್ನೆ ಜಸ್ಟ್ ಫೆಬ್ರವರಿ 13ಗೆ ನಾನು ಅಪ್ಲೈ ಮಾಡಿದ್ದೆ. ಸೊ ಇವತ್ತು ಬಂದಿದೆ ನನಗೆ. ಫೆಬ್ರವರಿ 13 ಅಂತ ಹೇಳಿದರೆ ಇವತ್ತು ನಾನು ಈ ಒಂದು ವ್ಲಾಗ್ ಮಾಡ್ತಾ ಇರುವಂಥದ್ದು ಫೆಬ್ರವರಿ 22. ಸೊ ಇವತ್ತು ನನಗೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ನವರ ಕಡೆಯಿಂದ ಒಂದು ಪೋಸ್ಟ್ ಬಂದಿದೆ. ಸೊ ಇದರಲ್ಲಿ ಏನಿರುತ್ತೆ ಅಂತ ನಿಮಗೆ ಹೇಳ್ತೇನೆ. ನಾನು ಕೂಡ ಓಪನ್ ಮಾಡಿಲ್ಲ ಇದನ್ನು. ನಾಲ್ಕು ಕಡೆಯಿಂದ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಯಾಕೆ ಇನ್ನೂ ಬಂದಿಲ್ಲ, ಏನಾದರೂ ತಪ್ಪಾಗಿರ್ಬೋದಾ ಅಂತ. ಎಸ್, ಈ ಥರ ಇರುತ್ತೆ. ಇದು ಬಂದಿಲ್ಲ ಅಂತ ಹೇಳಿದರೆ ಯೂಟ್ಯೂಬ್ ಕಡೆಯಿಂದ ಯಾರಿಗೂ ಕೂಡ ಪೇಮೆಂಟ್ ಆಗೋದಿಲ್ಲ. ಸೊ ಇಲ್ಲಿ ಕೋಡ್ ಇದೆ, ಈ ಥರ ಇರುತ್ತೆ ಕೋಡ್. ನೀರುಳ್ಳಿ, ಜಿಂಜರ್ ಪೇಸ್ಟ್ ಅಂತೇಳಿ, ಶುಂಠಿ ಮತ್ತು ಜಿಂಜರ್ ನೋಡಿ 2 ಮಿಕ್ಸ್ ಇರುತ್ತೆ ಅದರಲ್ಲಿ. ಮಾವಿನಕಾಯಿ ತುರಿ, ಕ್ಯಾರೆಟ್, ಸ್ವಲ್ಪ ಕಾಯಿ ಮೆಣಸು ರುಚಿಗೆ ತಕ್ಕಷ್ಟು, ಸ್ವಲ್ಪ ಲಿಂಬೆ, ತೆಂಗಿನೆಣ್ಣೆ,
ಸಾಲ್ಟ್, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋದು. ಇಷ್ಟೇ ಐಟಮ್. ಪಲ್ಯ ಜಿಂಜರ್ ಗಾರ್ಲಿಕ್ ಚರ್ಮುರಿ ಅಂತ ಹೇಳಿದ್ದು. ಇದು ಪುತ್ತೂರಲ್ಲಿ ಫಸ್ಟ್ ಮಾಡ್ತಿದ್ದೇನೆ ನಾನು. ಇದು ಜಿಂಜರ್ ಗಾರ್ಲಿಕ್ ಚರ್ಮುರಿ. ನಾವೆಲ್ಲ ಈ ಖಾರ ಚರ್ಮುರಿ, ಸ್ವೀಟ್ ಚರ್ಮುರಿ ಆ ಥರದ ತಿಂದಿರ್ತೇವೆ. ಬಟ್ ಜಿಂಜರ್ ಗಾರ್ಲಿಕ್ ಚರ್ಮುರಿ ನಿಮಗೆ ಪ್ರಭುಲಿ ಮಾತ್ರ ಸವಿಯೋದಕ್ಕೆ ಲಭ್ಯ ಇರುತ್ತದೆ. ಸೊ ಹೇಗಿದೆ ಅಂತ ಇದು ಕೂಡ ನೋಡ್ತೇನೆ. ಜಿಂಜರ್ ಗಾರ್ಲಿಕ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವೀಗ ಜಾತ್ರೆಯಲ್ಲಿ ಆಗಿರ್ಬೋದು ಅಥವಾ ರೋಡ್ ಸೈಡಲ್ಲಿ ಮುಂಚೆಯನ್ನು ತಿಂತೇವೆ ಅಂತ ಹೇಳಿದ್ರೆ ಏನಾದರೂ ಸೈಡ್ ಎಫೆಕ್ಟ್ ಏನಾದರೂ ಇರ್ಬೋದು ಅಂತ ನಮಗೆ ಅನಿಸ್ಬೋದು. ಬಟ್ ಜಿಂಜರ್ ಗಾರ್ಲಿಕ್ ಚರ್ಮುರಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ. ಬಟ್ ತುಂಬ ಟೇಸ್ಟಿ ಆಗಿದೆ ಕೂಡ. ಸೊ ನಿಮಗೂ ಬಂದು ಪ್ರಭು ಚರ್ಮುರಿಯಲ್ಲಿ ಇದನ್ನು ಕೂಡ ಅಖಿಲ ಜಿಂಜರ್ ಗಾರ್ಲಿಕ್ ಚರ್ಮುರಿ ತಿಂದಿದ್ರೆ ಎಷ್ಟರವರೆಗೆ? ಇಲ್ಲ, ಫಸ್ಟ್ ಟೈಮ್ ಹೇಗುಂಟು? ತುಂಬ ಚೆನ್ನಾಗಿದೆ. ಅದು ಜಿಂಜರ್ ಗಾರ್ಲಿಕ್ ಏನು ಒಂಥರ ಫ್ಲೇವರ್ ಇದೆ, ಅದು ಬರ್ತಾ ಇದೆ, ಚೆನ್ನಾಗಿದೆ. ಅದು ಹುಳಿ ಹುಳಿಯಾಗಿ ಒಂಥರ ಟೇಸ್ಟಿ ಆಗಿದೆ. ಮಾಡೋದಾ ಅದರ ಮೇಲೆ ಅಲ್ಲ, ಇದು ಮಾಡಬೇಕಾದ್ರೆ ಲಿಂಬೆ, ಶುಗರ್ ಸಿರಪು, ಕಸ್ಕಸ್, ಸಾಲ್ಟ್, ಚಾಟ್ ಪೌಡ್ರು, ಸೋಡಾ ತಂದರೆ ಆಯ್ತಲ್ಲ. madkasoda ರೆಡಿ. ಅಖಿಲ ಎಂಚುಂಡು ಅಖಿಲ, ಹೇಗಿದೆ? ತುಂಬ ಚೆನ್ನಾಗಿದೆ, ಟೇಸ್ಟಿ ಆಗಿದೆ, ಹೆಲ್ದಿ ಆಗಿದೆ. ನಾರ್ಮಲ್ಗಿಂತ ಇದು ಹೇಗೆ? ನಾರ್ಮಲ್ಗಿಂತ ಬೆಟರ್ ಆಗಿದೆ. ಸ್ಪೆಷಲ್ ಗಾರ್ಲಿಕ್ ಚರ್ಮುರಿ ನೀವೆಲ್ಲೂ ಕೂಡ ನೋಡಿರ್ಲಿಕ್ಕಿಲ್ಲ. ನೀವು ಜಾತ್ರೆಯಲ್ಲೆಲ್ಲ ಹೋಗಬೇಕಾದ್ರೆ ಫೇಮಸ್ ಆಗಿರುವಂಥದ್ದೇ ಪ್ರಭು ಚರ್ಮುರಿ. ಸೊ ಎಲ್ಲರೂ ಕೂಡ ಪ್ರಭು ಚರ್ಮುರಿಗೆ ಹೋಗೋದು ಜಾಸ್ತಿ, ಸ್ಪೆಷಲ್ ಆಗಿ ಬೇಕು ಅಂತ ಹೇಳಿದ್ರೆ. ಸೊ ನಿಮಗೂ ಕೂಡ ಬೇಕು ಅಂತ ಇದ್ದರೆ ಇಲ್ಲೇ ಕುಂಬೆಟ್ಟು ಬಂಟರ ಭವನ ಅಪೋಸಿಟ್ ಪ್ರಭು ಚರ್ಮುರಿ ಇದೆ. ನಿಮಗೂ ಕೂಡ ಬಂದು ವಿಸಿಟ್ ಮಾಡ್ಬೋದು. ಸೊ ಟೇಸ್ಟ್ ಮಾಡಬೇಕು. ಗೊತ್ತಿಲ್ಲ ಮೊದಲೆಲ್ಲ ಹೇಳ್ಬೋದಲ್ವ, ಮಡಿಕೆ ಎಲ್ಲಿ ಏನೇ ಮಾಡಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ರೀತಿ ಮಡ್ಕಸೋಡ ಕೂಡ ತುಂಬ ಟೇಸ್ಟಿಯಾಗಿದೆ. ಎಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಏನಾದರೂ ನಿಮಗೆ ನೆಕ್ಸ್ಟ್ ಈ ಥರದ್ದು ವ್ಲಾಗ್ ಮಾಡಿ, ಈ ಥರ ಕಂಟೆಂಟ್ ತನ್ನಿ ಅಂತ ಹೇಳಿ ನೀವೇನಾದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ಸೊ ಅಂಥದ್ದೇ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.